ಮಂಗಳೂರಿನ ನಂತೂರಿನಲ್ಲಿರುವ ನಿಟ್ಟೆ ಡಾಕ್ಟರ್ ಎನ್ಎಸ್ಎಎಂ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮವು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಗಣ್ಯರು ಪಿಂಗಾರ ಅರಳಿಸುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಮಾತನಾಡಿದ ಮಂಗಳೂರು ಪಾಲಿಕೆಯ ನಿಕಟಪೂರ್ವ ಕಾರ್ಪೊರೇಟರ್ ಶಕೀಲಾ ಕಾವಾ ಅವರು, ಎನ್ಎಸ್ಎಸ್ ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತನ್ನು ಕಲಿಸುತ್ತದೆ. ತ್ಯಾಗ, ಮನೋಭಾವ, ಅನುಕಂಪ ಇದ್ರೆ ಜಯಗಳಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು. ಇದು ಮುಂದಕ್ಕೆ ಜೀವನದಲ್ಲಿ ಜಯಗಳಿಸುವುದರಲ್ಲಿ ಇದು ಒಂದೇ ಉದಾಹರಣೆ ನಮಗೆ ಸಾಕು. ಬಹಳ ಖುಷಿ ಆಯ್ತು ನಿಜವಾಗಿ. ಆದ್ರಿಂದ ನಿಮ್ಗೆಲ್ಲರಿಗೂ ಇನ್ನೊಮ್ಮೆ ಶುಭಾಶಯವನ್ನ ಹೇಳುತ್ತಾ, ಎನ್ಎಸ್ಎಸ್ ಅಂತ ಹೇಳಿದ್ರೆ ಇಲ್ಲಿ ಎದುರು ಹಾಕಿದ್ದಾರೆ, ನಾಟ್ ಮೀ ಬಟ್ ಯು ಅಂತ. ಅದೇ ಅದರದ್ದು ಧ್ಯೇಯವಾಕ್ಯ. ಇದು ನನ್ನದಲ್ಲ, ನಿಮಗೋಸ್ಕರ, ಸಮಾಜ ಸೇವೆಗೋಸ್ಕರ. ಆದ್ರಿಂದ ಇವತ್ತಿನಿಂದ ನಿಮ್ಮ ಮಕ್ಕಳ ಎಲ್ಲ ಕಾರ್ಯ ಚಟುವಟಿಕೆಗಳು ಪ್ರಾರಂಭ ಆಗ್ತದೆ. ಇದರಲ್ಲಿ ದೈನಂದಿನ ಚಟುವಟಿಕೆಗಳಿರ್ತದೆ, ವಿಶೇಷ ಚಟುವಟಿಕೆಗಳಿರ್ತದೆ, ಗ್ರಾಮಕ್ಕೆ ಅಲ್ಲಲ್ಲಿ ಹೋಗ್ಲಿಕ್ಕಿರ್ತದೆ. ಬಜ್ಪೆ ಮಳವೂರಿನ ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಕಾರ್ಯದರ್ಶಿ ಗೋಪಿನಾಥ್ ಹೆಗ್ಡೆಯವರು ಮಾತನಾಡಿ, ಗ್ರಾಮಗಳ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಎನ್ಎಸ್ಎಸ್ ಯೋಜನೆಯನ್ನ ಪ್ರಾರಂಭಿಸಿತ್ತು. ಇಂದು ಪದವಿ ಪೂರ್ವ, ಡಿಗ್ರಿ, ಪ್ಯಾರಾಮೆಡಿಕಲ್, ಇಂಜಿನಿಯರಿಂಗ್, ಮೆಡಿಕಲ್ ಕಾಲೇಜುಗಳಲ್ಲಿ ಎನ್ಎಸ್ಎಸ್ ಘಟಕ ಸ್ಥಾಪನೆಗೊಂಡಿದೆ ಎಂದರು. 1969 ನಮಗೆಲ್ಲ ಗೊತ್ತಿದೆ what is the significance of 1969 ಅಂತ. What is the significance of 1969? For three reasons, of course. 1969 is recorded. One is the first man landed on moon, Neil Armstrong. The second is 14 banks were nationalized by Mrs. Indira Gandhi when she was the Prime Minister of India. ಉಚ್ಚಿಲ ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಮುಖ್ಯೋಪಾಧ್ಯಾಯನಿ ಸುರೇಖಾ ಜಯಪ್ರಕಾಶ್ ಅವರು ಮಾತನಾಡಿ, ಸೇವಾ ಮನೋಭಾವವನ್ನು ವಿದ್ಯಾರ್ಥಿಗಳಲ್ಲಿ ಮೂಡಿಸಲು ರೂಪುಗೊಂಡಂತಹ ಒಂದು ಮಹತ್ವಪೂರ್ಣವಾದ ಯೋಜನೆ ಎನ್ಎಸ್ಎಸ್ ಘಟಕ ಎಂದು ಹೇಳಿದರು. ನಾಟ್ ಮೀ ಬಟ್ ಯು ಎಂಬ ಧ್ಯೇಯ ನೀವಲ್ಲಿ ಮೊದಲೇ ಹಾಕಿದ್ದೀರಿ ಅನ್ನುವಂತೆ ಪರರ ಹಿತಕ್ಕಾಗಿ ಕಾರ್ಯ ನಿರ್ವಹಿಸುವುದು, ಹಾಗೆ ನಿರ್ವಹಿಸುವಂತೆ ಮಾಡುವಂತ ಧ್ಯೇಯ ಈ ಎನ್ಎಸ್ಎಸ್ ಯೋಜನೆಯಾಗಿದೆ. ಈ ಒಂದು ಎನ್ಎಸ್ಎಸ್ ಅಲ್ಲಿ ವಿದ್ಯಾರ್ಥಿಗಳು ಸೇರಿದಲ್ಲಿ ಖಂಡಿತ ಅವರು ಶಿಸ್ತು ಪಾಲನೆ, ಸಮಯ ಪಾಲನೆ, ನಾಯಕತ್ವ, ಆತ್ಮಸ್ಥೈರ್ಯ ಇವೆಲ್ಲವುಗಳನ್ನು ಬೆಳೆಸಿಕೊಳ್ತಾರೆ. ಡಾಕ್ಟರ್ ಎನ್ಎಸ್ಎಎಂ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು ಮಾತನಾಡಿ, ನಿಟ್ಟೆ ಸಂಸ್ಥೆ ಕೇವಲ ಶಿಕ್ಷಣದ ಜೊತೆಗೆ ಸಂತೋಷ ಮತ್ತು ನೆಮ್ಮದಿಯನ್ನ ಕೊಡುತ್ತದೆ. ವಿದ್ಯಾರ್ಥಿಗಳಲ್ಲಿರುವ ಒತ್ತಡವನ್ನು ನಿವಾರಿಸಲು ಎನ್ಎಸ್ಎಸ್ ಸಹಕಾರಿಯಾಗಿದೆ ಎಂದು ಹೇಳಿದರು. ಮನುಷ್ಯನ ಸೌಂದರ್ಯ ಅರ್ಧ ಮುಖದಲ್ಲಿರ್ತದೆ, ಇನ್ನರ್ಧ ಅವರ ನಾಲಿಗೆಯಲ್ಲಿರ್ತದೆ. ಈ ಎನ್ಎಸ್ಎಸ್ ಹಣವನ್ನೊಂದು ಬಿಟ್ಟು ಉಳಿದೆಲ್ಲವನ್ನು ಕೊಡ್ತದೆ ಅಂತ ಹೇಳಿದ್ದೇನೆ ನಾನು. ಅವರಿಗೆ ಗುಣ ಕೊಡ್ತದೆ, ಸೌಂದರ್ಯ ಕೊಡ್ತದೆ, ನಾಲಿಗೆಯನ್ನು ಕೂಡ ಸರಿಯಾಗಿ ಮಡಿಚುವಂತೆ ಮಾತನಾಡುವಂತೆ ಮಾಡ್ತದೆ ಎನ್ನುವುದನ್ನು ಹೇಳ್ತೇನೆ. ಇದೇ ವೇಳೆ ಅತಿಥಿಗಳಾದ ಶಕೀಲಾ ಕಾವಾ, ಗೋಪಿನಾಥ್ ಹೆಗ್ಡೆ, ಸುರೇಖಾ ಜಯಪ್ರಕಾಶ್ ಅವರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಎನ್ಎಸ್ಎಸ್ ಸಂಯೋಜಕರಾದ ಸಂತೋಷ್ ಶೆಟ್ಟಿ, ಸಹಾಯಕ ಎನ್ಎಸ್ಎಸ್ ಸಂಯೋಜಕರಾದ ವಿದ್ಯಾರಾಣಿ ಆಳ್ವಾ, ಕಾಲೇಜಿನ ಉಪಪ್ರಾಂಶುಪಾಲರಾದ ಅನ್ನಪೂರ್ಣ ನಾಯಕ್, ಎನ್ಎಸ್ಎಸ್ ನಾಯಕರಾದ ನಮನ್, ವರ್ಷಿತಾ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.